ಎಲ್ರಿಗೂ ಶುಭ ಸಂಜೆಯ ನಮನಗಳು. ಇವತ್ತು ಅಕ್ಷಯ ಕಾಲೇಜಿನಲ್ಲಿ ನಮ್ಮ ಹತ್ತಿರದ ಒಂದು ದೊಡ್ಡ ಸಂಸ್ಥೆಯಾದಂಥ ಆದರ್ಶ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ನ ಒಂದು ದೊಡ್ಡ ಸಂಸ್ಥೆಯವರು ಜನರ ವಿಶ್ವಾಸತೆಗೆ ಅರ್ಹತೆವಾಗಿ ಜನರ ಮನಸ್ಸನ್ನು ಸುರಿದುಕೊಂಡಂತ ಅವರ ಲಕ್ಕಿ ಸ್ಕೀಮ್ ಆ ನಂತರ ಮಕ್ಕಳಿಗೆ ತನ್ನದೇ, ಯಾಕಂದ್ರೆ ಕಾಲೇಜಲ್ಲಿ ಯಾಕೆ ಇಟ್ಟಿದ್ರಂತೆ, ಕಾಲೇಜಲ್ಲಿ ತನ್ನ ಆಕ್ಟಿವಿಟಿಯನ್ನು ತೋರಿಸಬೇಕು, ಮಕ್ಕಳಲ್ಲಿ ಒಂದು ಆಕ್ಟಿವಿಟೀಸ್ ತೋರಿಸಿ ನನ್ನ ಮಕ್ಕಳ ಒಟ್ಟಿಗೆ ಬೆರೆತಂತೆ ಎಂಬ ಭಾವನೆಯಿಂದ ಇವತ್ತು ಈ ಕಾರ್ಯಕ್ರಮ ನಮ್ಮಲ್ಲಿ ಕೇಳಿದಾಗ ಲಾಸ್ಟ್ ಟೈಮ್ ಕಳೆದ ತಿಂಗಳು ಉಜಿರೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು. ಅಲ್ಲಿ ಸಾಧಾರಣ ಉಜಿರೆಯಲ್ಲಿ 1,000 ಮಕ್ಕಳೇನ ಇದ್ದರು. ನಾನು ಸಹ ಲೈವ್ ನೋಡಿದೆ, ನಾನು ಸಹ ಅದರಲ್ಲಿ ಅದಕ್ಕಿಂತ ಮುಂಚೆ ನಾನು ಭಾಗವಹಿಸಿದೆ. ಇವತ್ತು ನಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದರು, ಸರಿ ನಮ್ಮ ಹತ್ತಿರದ ಸಂಸ್ಥೆಯನ್ನು ನಾವು ಉತ್ತೇಜನ ಕೊಡಬೇಕೆಂಬ ಭಾವನೆಯಿಂದ ಇವತ್ತು ನಮ್ಮ ಕಾಲೇಜಿನಲ್ಲಿ ಈ ಆಯೋಜನೆ ಮಾಡಿದರು. ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಆದರ್ಶ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ನ ಸಂಸ್ಥೆಯ ಮಾಲಕರಾದಂಥ ಅಬ್ದುಲ್ ಅವರೇ, ಮತ್ತೆ ನಮ್ಮ ಕಾಲೇಜಿನ ಎಲ್ಲ ಪ್ರಾಂಶುಪಾಲರೇ, ಎಲ್ಲ ಶಿಕ್ಷಕರೇ, ಮತ್ತೆ ಅಕ್ಷಯ ಆದರ್ಶದ ಎಲ್ಲ ಸಿಬ್ಬಂದಿ ವರ್ಗದವರೇ, ನನ್ನ ಪ್ರೀತಿಯ ಮಕ್ಕಳೇ, ನಾನು ಯಾಕೆಂದ್ರೆ ನಮ್ಮ ಸಂಸ್ಥೆಯ ಹತ್ತಿರದಲ್ಲಿ ಈ ಸಂಸ್ಥೆ ಪ್ರಾರಂಭವಾಗಿ 2 ವರ್ಷ ಆಯಿತು. ಇದೇ ಸಂಸ್ಥೆ ಮತ್ತೊಂದು ಕಡೆಯಲ್ಲಿ ಇತ್ತು, ಇದೇ ಬೈಪಾಸ್ ಅಲ್ಲಿ ಒಂದು ಸಂಸ್ಥೆ ಇತ್ತು. ಅಲ್ಲಿ ಟೈಲ್ಸ್ ಮತ್ತು ಅದರ ಎಲ್ಲ ಮನೆಗೆ ಆಗುವಂತ ಎಲ್ಲ ಟೈಲ್ಸ್ ಪ್ಯಾಕ್ ಇದಿತ್ತು. ಅವ್ರದ್ದು ಬೇರೆ ಬೇರೆ ಕಡೆಯಲ್ಲಿ ಕೂಡ ಸಾಗಿ ಇತ್ತು. ನಾನು ಸಾಧಾರಣ ನನಗೊಂದು ಅವರ ಪರಿಚಯ ಇತ್ತು, ಅಮೀದ್ ಅವರ ಪರಿಚಯ ಆಗಿತ್ತು. ನಾನು ಕೆಲವು ಅಲ್ಲಿ ಹೋಗಿದ್ದೆ, ನನಗೆ ಸ್ವಲ್ಪ ಅಗತ್ಯ ಇತ್ತು, ಟೈಲ್ಸ್ನ ಅಗತ್ಯ ಇತ್ತು. ಆವಾಗ ಅವರು ಹೇಳಿದರು, ನನಗೆ ಏನೋ ಲಾಭದಂತ ನಾನು ನೋಡುದಿಲ್ಲ, ನನಗೆ ಬೇಕಾದ ವ್ಯವಹಾರ ಮತ್ತೆ ವಿಶ್ವಾಸ ಆಗುತ್ತೆ ಅಂತ ಹೇಳಿ ನನಗೆ ಬಂದ ರೇಟಲ್ಲೇ ಅವರು ನನಗೆ ಅಲ್ಲಿಂದ ಸಪ್ಲೈ ಮಾಡಿದರು. ಆನಂತರ ನಾನು ಎಷ್ಟೋ ಮನೆಗಳಿಗೆ ನನ್ನ ಮೂಲಕ ಅವರಿಗೆ ಪರಿಚಯ ಮಾಡಿ ನಾನು ಅಲ್ಲಿಂದ ಅವರ ಫ್ಯಾಕ್ಟರಿಯಿಂದ ನಾನು ಇದು ಮಾಡಿದೆ, ಟೈಲ್ಸ್ ಅನ್ನು ಮತ್ತು ಬೇರೆ. ನಂತರ ಅವರು 2 ವರ್ಷದಲ್ಲಿ ಇಲ್ಲಿ ಸಂಸ್ಥೆಯ ಹತ್ತಿರದಲ್ಲಿ ಇಲ್ಲಿ ಅವರ ಒಂದು ದೊಡ್ಡ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ನ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಆ ಪ್ರಾರಂಭ ಮಾಡಿದರೂ ಕೂಡ ನಾನೇ ಉದ್ಘಾಟನೆ ಮಾಡಿದ್ದು. ನಂತರದ ದಿವಸದಲ್ಲಿ ಕೂಡ ಅದು ಅವರ ಒಂದು ಸ್ಕೀಮ್ ಅನ್ನು ಅವರು ಪ್ರಾರಂಭ ಮಾಡಿದರು. ಆ ಸ್ಕೀಮ್ ಅನ್ನು ಪ್ರಾರಂಭ ಮಾಡಿದಾಗ ನಾನು ಕೆಲವು ಕಡೆಗಳಲ್ಲಿ ಸ್ಕೀಮ್ಗಳು ಅಲ್ಲಿ ಅದು ಒಂದು ಅಂದ್ರೆ ಹಣ ಮಾಡಲಿಕ್ಕೆ ಬೇಕಾಗಿ ಆ ಸ್ಕೀಮ್ ಅನ್ನು ಮಾಡ್ತಾರೆ. ತಿಂಗಳ ಒಂದು ಹಣವನ್ನು ತಗೊಂಡು ಕೊಡುವಾಗ ಲಾಸ್ಟಿಗೆ ಅದಕ್ಕೆ ಸರಿಯಾದಂತ ವಸ್ತುಗಳನ್ನು ಕೊಡುವುದಿಲ್ಲ. ಆದರೆ ನಾನು ಇವರ ಹತ್ರ ಪ್ರಥಮವಾಗಿ ನಾನು ಕೇಳಿದ್ರೆ, ನೀವು ಹೇಗೆ ಸ್ಕೀಮ್ ಅನ್ನು ಮಾಡ್ತೀರಾ, ನಾನು ಆ ಸ್ಕೀಮಿಂದ ಬರುವಂತ ಫಲ ಅನುಭವಿಗಳಿಗೆ ನೀವು ಹೇಗೆ ಸಪ್ಲೈ ಮಾಡ್ತೀರಾ ಅಂತ. ಆವಾಗ ಅವರು ಒಂದೇ ಮಾತು ಹೇಳಿದ್ದು, ನನಗೆ ವ್ಯವಹಾರ ಅಲ್ಲ, ನನಗೆ ಜನರ ವಿಶ್ವಾಸ ಆದ್ರೆ ನನ್ನ ವ್ಯವಹಾರ ಬೇರೆ ಕಡೆಯಿಂದ ನನಗೆ ಬರ್ತದೆ. ನಾನು ಈ ಇದರಿಂದ ಏನು ಬಂತ ಅದನ್ನು ಸಮಾಜಕ್ಕೆ ಸೇವೆ ಮಾಡ್ತೇನೆ. ನಾನು ಅದನ್ನು ಕೂಡ ನಾನು ನೋಡಿದೆ. ಕಳೆದ 2 ಸಾಲ ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆ ಕಾರ್ಯಕ್ರಮದಲ್ಲಿ ಕೂಡ ಬೇರೆ ಬೇರೆ ಜನರು ಬಂದಿದ್ರು. ಆ ಜನರು ಬರುವಾಗ ನಾನು ಆ ಸ್ಕೀಮ್ ಅನ್ನು ನಾನೇ ನನ್ನ ಕೈಯಿಂದ ನಾನು ಚೀಟನ್ನು ತೆಗೆದಾಗ ಅದು ಬೇರೆ ಬೇರೆ ಕಡೆಗೆ ಹೋಗಿತ್ತು, ಬಡವರಿಗೆ ಬಂದಿತ್ತು. ಕಳೆದ ತಿಂಗಳು ಒಂದೂವರೆ ತಿಂಗಳಾಯಿತು. ಅವರದೊಂದು ಕಾರು ಇತ್ತು, ಬಂಪರ್ ಪ್ರೈಸ್ ಆಗಿ ಒಂದು ಕಾರ್ ಇತ್ತು. ಆ ಕಾರಿನ ಚೀಟನ್ನು ನಾನೇ ತೆಗೆದೆ. ಅದು ಏನೋ ಒಂದು ಬಡವರಿಗೆ ಹೋಗಿತ್ತು ಆ ಕಾರು. ಕೆಲವು ಕಡೆಯಲ್ಲಿ ಸ್ಕೀಮ್ ಅನ್ನು ಏನು ಮಾಡ್ತಂದ್ರೆ, ಅವರು ಒಳಗಡೆ ಚೀಟ್ ಹಾಕಿ ಅವರವರ ಏನೋ ನಂಬರ್ ಅನ್ನು ಇದು ಮಾಡಿಕೊಂಡು ಅವರಿಗೆ ಹೋಗುವಾಗಲೇ ಮಾಡ್ತಾರೆ. ಆದ್ರೆ ಇದು ನಮಗೆ ಗೊತ್ತಿದ್ದಾಗೆ ಆ ಕಾರು ಅವರ ಬಡವರಿಗೆ ಹೋಯಿತು. ಒಂದು ಆಟೋ ರಿಕ್ಷಾ ಆ ಒಂದು ಕೂಲಿ ಒಂದು ಆಚೆ ಕೆಲಸ ಮಾಡುವವರಿಗೆ ಹೋಯಿತು. ಇದು ಇವರ ವಿಶ್ವಾಸ ಇರುತ್ತೆ, ನನಗೆ ಅಲ್ಲೇ ಕಂಡು ಬಂತು. ಆ ನಂತರ ನಾನು ಅವರು ಬೇರೆ ಬೇರೆ ಕಾಲೇಜ್ ಶಾಲೆಗಳಿಗೆ ವಿದ್ಯಾರ್ಥಿಗಳ ಆ ಒಂದು ಏನು ವಿದ್ಯಾರ್ಥಿ ವೇತನ ಕೊಡುವಂಥದ್ದು ಅಥವಾ ಬೇರೆ ಬೇರೆ ಅವರು ಕೇಳಿದ್ರೆ ಇಲ್ಲ ಅಂತ ಇರುವುದಿಲ್ಲ. ನಾವು ಕೂಡ ಮೊನ್ನೆ ತಾನೇ ಒಂದು ನಮ್ಮ ಕಾಲೇಜಿಂದ ಒಂದು ಮಾತನ್ನು ಕೇಳಿದ್ದೆವು. ನಾಳೆ ನಮ್ದು PU ಒಂದು ಇವೆಂಟ್ ಇದೆ, ನಿಮ್ಮಿಂದ ಏನಾಗ್ತದೆ, ಏನಾದ್ರು ಕೊಡ್ಲಿಕ್ಕೆ ನನ್ನಿಂದ ಏನು ಸಾಧ್ಯ ಅಂತ ಕೇಳಿದ್ರು. ಆವಾಗ ನಾನು ಹೇಳಿದೆ, ಮಕ್ಕಳ ಭವಿಷ್ಯ, ಮಕ್ಕಳಿಗೆ ಏನೊಂದು ಪ್ರಶಸ್ತಿ ಸಿಗುವಂಥದ್ದು ಅದು ನಿಮ್ಮ ಹೆಸರಿನಿಂದ ಬರಲಿ. ಸರಿ, ಏನು ಎಷ್ಟು ಅಂತ ಹೇಳಿದ್ರು, ಏನು ಎಷ್ಟಂತ ಕೇಳುವುದಿಲ್ಲ, ಏನು ಟ್ರೋಫಿಗಳು ಏನು ಉಂಟ ಅದನ್ನು ಎಲ್ಲ ನೀವೇ ಕೊಟ್ಬಿಡಿ ಅಂತ ನಾನು ಕೇಳಿದೆ.
ಅವರು ಅದನ್ನು ಹಿಂದೆ ಮುಂದೆ ನೋಡಲಿಲ್ಲ. ನಾವು ಆ ಟ್ರೋಫಿಗಳನ್ನೆಲ್ಲ ತಂದಿದ್ದೆವು. ಸಾಧಾರಣ ಎಷ್ಟೋ ಸಾವಿರದ ನಾವು ಟ್ರೋಫಿಗಳನ್ನು ತಂದಿದ್ದರು. ಅದರ ಅಮೌಂಟನ್ನು ಅವರೇ ಕೊಟ್ಟು ಬಿಟ್ಟಿದ್ದರು. ಇದು ಅವರ ಆ ಒಂದು ಮನಸ್ಸಿನ ಆ ವಿಶ್ವಾಸರಾಗ ಮತ್ತೆ ಮನಸ್ಸಿನಲ್ಲಿ ಇರುವಂತ ಸಮಾಜಕ್ಕೆ ತೋರಿ ಬಂದಂತ ಒಂದು ಆದರ್ಶ. ಅವರ ಹೆಸರು ಕೂಡ ಆದರ್ಶ ಅಂತ ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ಸ್. ಈ ಆದರ್ಶವನ್ನು ಇಟ್ಕೊಂಡು ಮಾಡುವಂತ ಕೆಲಸವೇ ಅದು ಮುಂದಿನ ಜೀವನಕ್ಕೆ ಅವರ ಯಾವಾಗಕ್ಕೆ ಮುಡಿಪಾಗ್ತದೆ. ಇವತ್ತು ಕೂಡ ಹೇಳಿದ್ರು, ನಾನು ನಿಮ್ಮ ಕಾಲೇಜಲ್ಲಿ ಯಾಕೆ ಮಾಡ್ತೇನೆ ಅಂದ್ರೆ, ನಾನು ಮಕ್ಕಳಿಗೆ ಆಕ್ಟಿವಿಟಿ ಇಡ್ತೇನೆ, ಮಕ್ಕಳಿಗೆ ಏನು ಪ್ರೈಸ್ ಕೊಡ್ತೇನೆ, ಮಕ್ಕಳಿಗೆ ಕಲ್ಚರ್ ಮಾಡುವಾಗೆ ಮಾಡ್ತೇನೆ, ಅವರಿಗೆ ಏನಾದರೂ ಟಿಫಿನ್ ಇದು ನಾನೇ ಮಾಡ್ತೇನೆ. ಇದೆಲ್ಲ ಒಂದು ಮಾತನ್ನು ಹೇಳಿದ್ರು. ನಾನು ಯಾಕೆ ಆಗೋದಿಲ್ಲ ಅಂತ ಹೇಳಿದೆ, ಯಾಕಂದ್ರೆ ಇದು ನಮ್ಮ ಮಕ್ಕಳಿಗೆ ಸಿಗುವಂಥದ್ದು. ಮುಂದಕ್ಕೆ ನಮ್ಮ ಮಕ್ಕಳು ಏನಾದರೂ ಅಲ್ಲಿಗೆ ಹೋದ್ರು ಕೂಡ ಇಲ್ಲ ಅಂತ ಹೇಳುವುದಿಲ್ಲ. ಅಂತ ಒಂದು ಸೇವಾ ಮನೋಭಾವ ಇದ್ದವರ ಈ ಆದರ್ಶ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ಒಂದು ಒಳ್ಳೆಯ ಮಾದರಿ ದೊಡ್ಡ ಸಂಸ್ಥೆಯಾಗಲಿ, ಅವರ ಈ ಒಂದು ಕಾರ್ಯಕ್ರಮ ಕೂಡ ಯಶಸ್ವಿ ಆಗಲಿ. ಈ ಸ್ಕೀಮ್ ಕೂಡ ಒಂದು ಯಾಕೆಂದ್ರೆ ಎಲ್ಲ 4 ಬಡವರಿಗೆ ಸಿಗುವಂತಾಗ್ಲಿ, ಒಂದು ಎಷ್ಟೋ ಜನ ಬಡವರಿಗೆ ಸಿಗುವಂತಾಗ್ಲಿ. ಯಾಕೆಂದ್ರೆ ಒಮ್ಮೆಲೆ ಅವರಿಗೆ ಹಣ ಕೊಟ್ಟು ತಗೊಳ್ಳಿಕ್ಕೆ ಆಗುದಿಲ್ಲ. ಒಂದು ವಸ್ತು ಏನಾದಿದ್ರೆ ಒಂದು 10-20 ಸಾವಿರ ಏನಾದಿದ್ರೆ ಅವರಿಗೆ ಒಮ್ಮೆಲೆ ಹಣ ಕೊಟ್ಟು ಕೊಡ್ಲಿಕ್ಕೆ ಆಗುದಿಲ್ಲ. ಆವಾಗ ಏನಾದ್ರು ಒಂದು ವಾರದಲ್ಲಿ 100-200 ರೂಪಾಯಿ ಇದ್ದು ಒಮ್ಮೆ ಕಟ್ಟಿದ್ರೆ ಬಂಪರ್ ಪ್ರೈಸ್ ಬಂದ್ರೆ ಅವನ ಲಕ್ಕಿ, ಅವನ ಲಕ್ಕಿ. ಆದ್ರೆ ಇದು ಹೋದ್ಮೇಲೆ ಅವರಿಗೆ ಸಿಗುವಂತ ಆಗ್ತದೆ. ನಾವು ಯಾಕೆಂದ್ರೆ ನಾವು ಮಕ್ಕಳಲ್ಲಿ ಫೋರ್ಸ್ ಮಾಡೋದಿಲ್ಲ, ನೀವು ತೆಗೊಳ್ಳಿ ಅಂತ ಹೇಳುದಿಲ್ಲ. ಆದ್ರೆ ನಮಗೆ ಅವರ ಆದರ್ಶ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ಸಂಸ್ಥೆ ಒಳ್ಳೆಯ ಹೆಸರಾಗ್ಲಿ, ಅವರ ಈ ಸಂಸ್ಥೆ ಒಂದು ಒಳ್ಳೆಯ ಆಗಲಿ, ನಾವು ಕೂಡ ಅವರ ಒಟ್ಟಿಗೆ ಸಹಕಾರ ಕೊಡುವ, ಅವರು ಕೂಡ ನಮಗೆ ಸಹಕಾರ ಕೊಡ್ತಾರೆ ಎಂಬ ಭಾವನೆಯನ್ನು ಹೇಳುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ಹೇಳುತ್ತಾ, ಅಮಿತ್ ಅವರಿಗೆ ಅವರು ಬಿಸಿ ಇದ್ದಾರೆ. ಅಮಿತ್ ಅವರಿಗೆ ನಾನು ಮತ್ತೊಮ್ಮೆ ಈ ಸಂಸ್ಥೆಯಿಂದ ನಮ್ಮ ಕಾಲೇಜಿಂದ ನಿಮಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ. ನಿಮ್ಮ ಈ ಒಂದು ಕಾರ್ಯಕ್ರಮ ಇದು ಸಂಸ್ಥೆ ಕೂಡ ಉತ್ಸವ ಬೆಳಗುವಂತಾಗಲಿ, ನಿಮ್ಮೊಟ್ಟಿಗೆ ನಾವು ಯಾವಾಗಲೂ ನಾವು ಇದ್ದೇ ಇರ್ತೇವೆ ಎಂಬ ಮಾತನ್ನು ಹೇಳುತ್ತಾ, ನಮ್ಮ ಆದರ್ಶ ಅಕ್ಷಯ ಯಾವಾಗಲೂ ಬರುವಂಥದ್ದು, ಇಂದ ಬಂದಾಗ ಅದು ಯಾವಾಗಲೂ ಅದು ಉತ್ತರ ಹೋಗ್ತದೆ ಅನ್ನೋ ಭಾವನೆ. ಆದರ್ಶ ಕೂಡ ಅದರ ಅರ್ಥವೇ ಒಂದು ಜೀವನದ ಮೌಲ್ಯ, ಅಕ್ಷಯ ಕೂಡ ಒಂದು ಮುಗಿಯಾದ ಒಂದು ಪಾತ್ರೆ, ಅದರಲ್ಲಿ ಹಾಕುವಂತ ಪಾತ್ರೆ ಅಂತ ಆಗಲಿ ಹೇಳುತ್ತಾ ಅವಕಾಶಕ್ಕಾಗಿ ಬಂದಾಯಿತು. ಹುಟ್ಟು ಸಾಮಾನ್ಯ ಮುಖ್ಯವಲ್ಲ, ಆದರೆ ಸಾಯುವುದು ಮುಖ್ಯವಾಗಲಿಕ್ಕಿದೆ. ಹುಟ್ಟು ನಮ್ಮವರಿಗೆ ಗೊತ್ತಾಗುತ್ತದೆ, ಆದರೆ ಸಾವು ಈ ಪ್ರಪಂಚಕ್ಕೆ ಗೊತ್ತಾಗಬೇಕು. ಈ ರೀತಿ ಬದುಕಿನಲ್ಲಿ ಸಾಧನೆಗೈಯಬೇಕು. ಈ ದಿಸೆಯಲ್ಲಿ ಮುನ್ನಡೆಯುತ್ತಿರುವ ಆದರ್ಶ ಲಕ್ಕಿ ಸ್ಕೀಮ್ ಸಮಾಜಕ್ಕೆ ಮಾದರಿ ಎಂಬ ಅಭಿಪ್ರಾಯದಂತೆ ಸಮಾಜ ಸೇವೆಯೊಂದಿಗೆ ಮುಂದೆ ಸಾಗುತ್ತಿರುವ ಆದರ್ಶ ಲಕ್ಕಿ ಸ್ಕೀಮ್ ಬಗ್ಗೆ ಬಹಳ ಅರ್ಥವತ್ತಾಗಿ ಮನ ಮುಟ್ಟುವಂತೆ ಮಾತನಾಡಿದಂತಹ ಅಕ್ಷಯ ಕಾಲೇಜು ಸಂಸ್ಥೆಯ ಪುತ್ತೂರಿಗರ ಸಂಚಾಲಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವ ಸನ್ಮಾನ ಶ್ರೀಯುತ ಜಯಂತ್ ಪೂಜಾರಿ ನಡುವೆಯೂ ತಮಗೆ ತುಂಬ ಹೃದಯದ ಹೃದಯ ಸ್ಪರ್ಶಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅಜ್ಞಾನ ತಿಮಿರಾಂಧಸ್ಯ ಶಲಕಾಯ ಜ್ಞಾನಾಂಜನ ಶಲಕಾಯ ಚಕ್ಷುರ್ನಿರ್ಮಮೇನ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ಮಾತಿನಂತೆ ಕಾರ್ಯಕ್ರಮದಲ್ಲಿ ಮುಂದಿನ ಭಾಗವಾಗಿ ಅಕ್ಷಯ ಕಾಲೇಜು ಪುತ್ತೂರಿಗರ ಪ್ರಾಂಶುಪಾಲರಾಗಿರುವ ಸಂಪತ್ ಕೆ ಪಗಡ ಕಾರ್ಯಕ್ರಮವನ್ನು ಉದ್ದೇಶಿಸಿರುವಂತಹ ಶುಭ ಹಾರೈಕೆ ಮಾಡೋಣ. ಎಲ್ರಿಗೂ ನಮಸ್ಕಾರ. ಇವತ್ತು ಆದರ್ಶ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ಸಂಪೆಯವರ ಕಾಲೇಜಲ್ಲಿ ಏನೊಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಇದೆಲ್ಲರಿಗೂ ಕೂಡ ನಮಗೆ ಖುಷಿ ತಂದಿದೆ. ಸೊ ಎಲ್ಲ ವಿದ್ಯಾರ್ಥಿನಿಯರು ಮತ್ತು ಫ್ಯಾಕಲ್ಟಿ ಮೆಂಬರ್ಸ್ ಎಲ್ಲ ತುಂಬ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇದ್ರು. ಯಾಕಂದರೆ ನಾಳೆ ನಮ್ಮ ಕಾಲೇಜಲ್ಲಿ 3 ಡಿಸ್ಟ್ರಿಕ್ಟ್ ಇಂಟರ್ ಕಾಲೇಜ್ PU ಫೆಸ್ಟ್ ಆಗ್ತಾ ಇದೆ. ಅದರ ತಯಾರಿ ಇನ್ನು ಅರೌಂಡ್ ಒಂದು 7 o'clock ತನಕ ನಡೀಲಿಕ್ಕಿದೆ ಇವತ್ತು ಕೂಡ. ಸೊ ಈ ನಡುವೆ ಕೂಡ ನಾವು ಅಬ್ದುಲ್ ರೆಹಮಾನ್ ಸರ್ ಅವರಿಗೆ ನಾವು ಓಕೆ ಹೇಳಿದ್ದೇವೆ. ಯಾಕಂದರೆ ಒಂದು ಕಾಲೇಜ್ ಒಟ್ಟಿಗೆ ಅವರು ಬಹಳ ಒಳ್ಳೆಯವರಾಗಿದ್ದಾರೆ. ಇನ್ನೊಂದು ಸಮಾಜ ಸೇವೆಯಲ್ಲಿ ಕೂಡ ಒಳ್ಳೆ ವ್ಯಕ್ತಿ ಅಂತ ಹೇಳ್ಬೋದು. ಏನು ಇದು ಲಕ್ಕಿ ಡ್ರಾ ಎಲ್ಲ ಆಗ್ತಾ ಇತ್ತು, ಅದರ ಲಿಂಕರ್ ಎಲ್ಲ ಸೆಂಡ್ ಮಾಡಿದ್ರು. ಬಹಳ ಅರ್ಥಪೂರ್ಣವಾಗಿ ಆ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ. ಸೊ ನಮ್ಮ ಕಾಲೇಜಿನ ಸ್ಟೂಡೆಂಟ್ಸ್ ಆಗಲಿ ಅಥವಾ ಫ್ಯಾಕಲ್ಟಿ ಮೆಂಬರ್ಸ್ ಆಗಲಿ ನಾವು ಕೂಡ ಅದರಲ್ಲಿ ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ಭಾಗವಹಿಸಬಹುದು. ನಾವು ಕೂಡ ಒಂದು ಪಾರ್ಟ್ ಅದರಲ್ಲಿ ಹಾಕಬಹುದು. ಸೊ ಇವತ್ತು ನಮ್ಮ ಕಾಲೇಜಲ್ಲಿ ಒಂದು
ಸುಂದರವಾದ ಪ್ರೋಗ್ರಾಮ್ ಅನ್ನು ಈಗ ಸ್ಪಾನ್ಸರ್ ಮಾಡಿದ್ದಕ್ಕೆ, ಆರ್ಗನೈಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ನಮ್ಮ ಕಾಲೇಜಿನ ಪರವಾಗಿ ನಮಗೆ ಧನ್ಯವಾದಗಳು. ಸೊ ಈ ಕಾರ್ಯಕ್ರಮ ಇನ್ನೂ ಕೂಡ ಬಹಳ ಚೆನ್ನಾಗಾಗಲಿ, ಇನ್ನೂ ಕೂಡ ಹೆಸರುವಾಸಿ ಆಗಲಿ, ಎಲ್ಲರಿಗೆ ಇದು ಆದರ್ಶವಾಗುವಂತಹ ಒಂದು ಕಾರ್ಯಕ್ರಮ ಈ ಆದರ್ಶ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ಸ್ ನಡೀಲಿಕ್ಕೆ ಹೇಳ್ತೇನೆ. ಧನ್ಯವಾದ. ಆದರ್ಶ ಸರ್ವರಿಗೂ ಆದರ್ಶವಾಗಿ ಮುನ್ನಡೆಯಲಿ ಎಂಬ ಮಾತುಕತೆ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ ಸಂಪರ್ಕಗಳ ಪ್ರಾಂಶುಪಾಲರು ಆಶ್ರಯ ಕಾಲೇಜು ಪುತ್ತೂರು ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ತಾವೆಲ್ಲರೂ ಕೂಡ ನಿರೀಕ್ಷೆಯಿಂದ ಕಾಯ್ತಾ ಇರುವ ಡ್ರಾ ಸಮಾರಂಭ. ಈ ಡ್ರಾದಲ್ಲಿ ಯಾರು ವಿಜಯಶಾಲಿಗಳಾಗ್ತಾರೆ ಎನ್ನುವುದೇ ಕುತೂಹಲಕಾರಿಯಾದಂತಹ ವಿಚಾರ. ಆದರ್ಶ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ಸ್ ಇದರ ವತಿಯಿಂದ ನಡೆಸ್ತಾ ಇರುವಂತಹ ಬಡವರ ಪಾಲಿನ ಅದೃಷ್ಟ ಬೆಳಕು ಈಗಾಗಲೇ ಸಂಚಾಲಕರು ತಿಳಿಸಿದಂತೆ ನಮ್ಮ ಮುಂದಿನ ಡ್ರಾ 2ನೇ ಸೀಸನ್ನಿನ 15ನೇ ಡ್ರಾ ಒಂದು ಸುಂದರವಾದ ಬೆಡ್ರೂಮ್ ಸೆಟ್ ಅನ್ನು ಇಟ್ಟಿದ್ದೇವೆ. ಹಾಗೂ 3ನೇ ಸೀಸನ್ ಅದರ 2ನೇ ಡ್ರಾ ಇವತ್ತು ಕೇಳಿದ್ದೇವೆ. ಮೊನ್ನೆ ಫಸ್ಟ್ ಡ್ರಾ 1 ಲಕ್ಷ ರೂಪಾಯಿ ಬಹುಮಾನ ಒಂದು ಅಂಗವಿಕಲ ಮಗುವಿಗೆ ಹೋಗಿತ್ತು. ಅದು ಇವತ್ತು 50,000 ರೂಪಾಯಿಯ ಬಹುಮಾನವಿದೆ ನಗದಕ್ಕೆ ಅಷ್ಟೇ. ಅದು 2ನೇ ಸೀಸನ್ನಿನ 3ನೇ ಸೀಸನ್ 2ನೇ ಡ್ರಾ. ಹಾಗೂ ನಮಗೆ ಆದಷ್ಟು ಬೇಗನೆ ಕಂತನ್ನು ಪಾವತಿಸಿದ ಸದಸ್ಯರ ಹೆಸರನ್ನು ಬೇಗನೆ ನಮೂದಿಸಿ ಇಟ್ಟಿದ್ದೇವೆ. ಅದಕ್ಕೂ 6 ಚಿನ್ನದ ಉಂಗುರವನ್ನು ಇಟ್ಟಿದ್ದೇವೆ. ಇದು ಯಾರ ಪಾಲಾಗಿರಬಹುದು, ಕಾದು ನೋಡೋಣ. ಅದೃಷ್ಟವಂತರು ಯಾರಿರಬಹುದು, ನಾವು ಆ ಅದೃಷ್ಟವಂತರಿಗೆ ನಮ್ಮ ಅದೃಷ್ಟವಂತರು ಬಂದು ಒಂದು ಕಾರ್ಡ್ ತೆಗೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಾವು ಪ್ರಥಮವಾಗಿ 3ನೇ ಸೀಸನ್ನಿನ 2ನೇ ಡ್ರಾವನ್ನು ತೆಗೆದಿದ್ದೇವೆ. ಬನ್ನಿ ಸರ್, ನಮ್ಮ ಸಂಚಾಲಕರು ಬಂದು ಅದನ್ನ ತೆಗೆದುಕೊಳ್ಳಬೇಕಾಗಿ ಸೂಚಿಸುತ್ತೇನೆ. ಇದು ಸರ್, ಇದರಲ್ಲಿ ಇದು 50,000 ರೂಪಾಯಿ ಒಂದು 4 ಸುಳ್ಯದ ಕಡೆ ಹೋಗಿದೆ. ಇದು ಪ್ರಥಮವಾಗಿ ನಮ್ಮ ಒಂದು ಡ್ರಾ ಸುಳ್ಯ ಕಡೆ ಹೋಗ್ತಾ 7142 ಕುಂಡ ಸುಳ್ಯಕ್ಕೆ 50,000 ರೂಪಾಯಿಯ ನಗದು ಕ್ಯಾಶ್ ಬಹುಮಾನ ಹೋಗಿದೆ. ಅದರ ಕಾರ್ಡ್ ನಂಬರ್ ಈಗಾಗಲೇ ನಮೂದಿಸಿದ್ದೇವೆ, ಅಲ್ಲಿಗೆ ತೋರಿಸಿ ವಿಡಿಯೋ ಹತ್ರ ತಗೊಂಡೋಗಿ. ಹಾಗೆ ನಮ್ಮ ಈ 2ನೇ ಸೀಸನ್ನಿನ 15ನೇ ಡ್ರಾ ಒಂದು ಸುಂದರವಾದ ಬೆಡ್ರೂಮ್ ಸೆಟ್ಟಿನ ಬಹುಮಾನವಾಗಿರುತ್ತದೆ. ಅದನ್ನು ನಮ್ಮ ಕಾಲೇಜಿನ ಪ್ರಿನ್ಸಿಪಾಲರು ತೆಗಿತಾ ಇದ್ದಾರೆ. ಇವರಿಗೆ ಧನ್ಯವಾದಗಳು ಸರ್. ಇದೀಗ ಪ್ರಾಂಶುಪಾಲರಿಂದ 2ನೇ ಸೀಸನ್ 15ನೇ ಡ್ರಾ ಪ್ರಾಂಶುಪಾಲರ ಅಮೃತ ಹಸ್ತದಿಂದ ಡ್ರಾ ಬರ್ತಾ ಇದೆ. ಇದು ಮುದಸ್ಸಿರ್ 1829 ನಂಬರ್ 1829 ಕೂಪನ್ ನಂಬರ್ ಮುದಸ್ಸಿರ್ ಕಡಬ ಇವರಿಗೆ 2ನೇ ಸೀಸನ್ 15ನೇ ಡ್ರಾ ಸುಂದರವಾದ ಬೆಡ್ರೂಮ್ ಸೆಟ್ ಅದನ್ನು ಅವರ ಮನೆಗೆ ತಲುಪಿಸುವಂತಹ ಕಾರ್ಯ ಒಬ್ಬರು ಇದು ಕಲ್ಲೇಗ ಕೆತ್ತರಿದೆ. PS ಮುದಸ್ಸಿರ್ ಕಲ್ಲೇಗ 1829 ದೊಡ್ಡ ಶಾಪ್. ಈಗ ನಮಗೆ ಬೇಗನೆ ಕಂತನ್ನು ಪಾವತಿಸಿದ ಗ್ರಾಹಕರಿಗೆ 6 ಚಿನ್ನದ ಉಂಗುರ ಇದೆ. ಅದರ ಪಕ್ಕದಲ್ಲಿ ಇದು 3ನೇ ಸೀಸನ್ನಿನ ನಮಗೆ ಆದಷ್ಟು ಬೇಗನೆ ಕಂತನ್ನು ಪಾವತಿಸಿ ಸಹಕರಿಸಿದಂತಹ ಗ್ರಾಹಕರಿಗೆ ನಾವು ಸರ್ಪ್ರೈಸ್ ಗಿಫ್ಟ್ ಅನ್ನು ಕೊಡ್ತಾ ಇದ್ದೀವಿ. ಇದರಲ್ಲಿ 3 ಚೀಟಿಯನ್ನು ಎತ್ತಾ ಇದ್ದೀವಿ. 3 ಗ್ರಾಹಕರಿಗೆ
3 ಚಿನ್ನದ ಉಂಗುರವನ್ನು ಕೊಡಲಿದ್ದೇವೆ. ಇದು 3ನೇ ಸೀಸನ್ನಿನ 2ನೇ ಡ್ರಾ. ಮೇಡಮ್ ಬಂದಿರಲಿ. ಜಯಶ್ರೀ ಮೇಡಮ್ ಕೈಯಿಂದ ಒಂದು ಅದೃಷ್ಟದ ಸಂಖ್ಯೆ ಬರ್ತಾ ಉಂಟು. 7681 7681 7681 ಇದಕ್ಕೆ ಒಂದು ಚಿನ್ನದ ಉಂಗುರ ಹೋಗಿದೆ. ದೀಕ್ಷಾ ಮೇಡಮ್ ಅವರ ಕೈಯಿಂದ 6233 ಗೆ ಇನ್ನೊಂದು ಚಿನ್ನದ ಉಂಗುರ ಹೋಗಿದೆ. 6233. ಶ್ರದ್ಧಾ ಮೇಡಮ್ ಕೈಯಿಂದ 6139 ಗೆ ಮತ್ತೊಂದು ಚಿನ್ನದ ಉಂಗುರ ಹೋಗಿದೆ. 3 ಉಂಗುರದ ಚಿನ್ನ ಈ 3 ನಂಬರ್ಗೆ ಬಂದಿದೆ. ಅದೃಷ್ಟವಂತರಿಗೆ ಧನ್ಯವಾದಗಳು. ಹಾಗೆ ನಮ್ಮ 2ನೇ ಸೀಸನ್ನ 15ನೇ ಗ್ರಾಹಕರು ಕಾರ್ಡನ್ನ ಕಂತನ್ನ ಬೇಗ ಹಾಕಿದ್ದಾರೆ. ಅವ್ರದ್ದು ಸಹ 3 ಕಾರ್ಡನ್ನ ಎತ್ತಲಿದ್ದೇವೆ. ಇದಕ್ಕೂ ಸಹ 3 ಚಿನ್ನದ ಉಂಗುರವನ್ನ ಇಟ್ಟಿದ್ದೇವೆ. ಯಾರ ಪಾಲಿನ ಅದೃಷ್ಟ ಕಾರ್ಡ್ ನೋಡೋಣ. ದೀಪ್ತಿ ಮೇಡಮ್ ಕೈಯಿಂದ 430 ನಂಬರ್ ಬಂದಿದೆ. 2ನೇ ಸೀಸನ್ಗೆ ಒಂದು ಚಿನ್ನದ ಉಂಗುರ, ಅದು 430. ಇನ್ನೊಂದು ಚಿನ್ನದ ಉಂಗುರವನ್ನು ರೋಷನ್ ಅವರು 1049 ಮತ್ತೊಂದು ಚಿನ್ನದ ಉಂಗುರಕ್ಕೆ ಬಂದಿದೆ. 1049 ಮತ್ತೊಂದು ಚಿನ್ನದ ಉಂಗುರ ಕಿಶೋರ್ ಸರ್ ಅವರಿಂದ 1231. ನಮ್ಮ ಆದರ್ಶ ಅದಕ್ಕೆ ಚಿನ್ನ ಡ್ರಾ ಫಲಿತಾಂಶವನ್ನು ಎತ್ತಿಕೊಟ್ಟಂತಹ ಗುರು ವೃಂದದವರಿಗೆ ಗುರು ನಮನಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ವೇದಿಕೆಗೆ ಆಸರಾಗಿರುವ ಅತಿಥಿಗಳಿಗೆ ಸ್ಮರಣೀಯರಲ್ಲಿ ಗೌರವಿಸುವಂತಹ ಒಂದು ಕಾರ್ಯಕ್ರಮವಾಗಿದೆ. ನಮ್ಮ ಕಾರ್ಯಕ್ರಮದ ಕೇಂದ್ರೀಯ ಬಿಂದು ಅಬ್ದುಲ್ ಎಲ್ಲ ಅತಿಥಿಗಳಿಗೆ ಒಂದೇ ವೇದಿಕೆಯಲ್ಲಿ ಇದೀಗ ಸ್ಮರಣೆಗೆ ನೀಡಿ ಗೌರವಿಸುವಂತಹ ಕಾರ್ಯಕ್ರಮ ನಡೆಯುತ್ತಿದೆ. ಇದೀಗ ಈ ಒಂದು ಕಾರ್ಯಕ್ರಮವನ್ನು ಬಹಳಷ್ಟು ಅಚ್ಚುಕಟ್ಟಾದಂತಹ ರೀತಿಯಲ್ಲಿ ಸಜ್ಜುಗೊಳಿಸಿಕೊಳ್ಳಲಿಕ್ಕೆ ಪ್ರಮುಖ ಕಾರಣಕರ್ತರಾಗಿರುವ ಅಬ್ದುಲ್ ಅವರ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಾಥ್ ನೀಡಿದಂತಹ ಸಂಚಾಲಕರಾಗಿರುವ ಜಯಂತ್ ಪೂಜಾರಿ ನಡುವೆಯೂ ತಮಗೆ ಸ್ಮರಣೆಗೆ ಬಹುಮಾನವನ್ನು ನೀಡಿ ಗೌರವಿಸುವಂತಹ ಕಾರ್ಯಕ್ರಮ. ಪ್ರಾಂಶುಪಾಲರಾಗಿರುವ ಸಂಪತ್ ಕೆ ಪಗಡ ಅವರಿಗೆ ಕೂಡ ಬಹುಮಾನವನ್ನು ನೀಡುವಂತಹ ಕಾರ್ಯಕ್ರಮ. ಕಿಶೋರ್ ಕುಮಾರ್ ರೈ ಕೆ HOD ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ಅದೇ ರೀತಿ ಕಿಶನ್ ಎನ್ ರಾವ್ HOD ಡಿಪಾರ್ಟ್ಮೆಂಟ್ ಆಫ್ ಫ್ಯಾಷನ್ ಡಿಸೈನ್, ಜಯಶ್ರೀ HOD ಡಿಪಾರ್ಟ್ಮೆಂಟ್ ಆಫ್ ಅವಿಯೇಷನ್, ದೀಕ್ಷಿತ್ HOD ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್, ಪ್ರಕ್ಷಿತ್ TR HOD ಡಿಪಾರ್ಟ್ಮೆಂಟ್ ಆಫ್ ಇಂಟೀರಿಯರ್ ಡಿಸೈನ್, MR ರೋಷನ್ HOD ಡಿಪಾರ್ಟ್ಮೆಂಟ್ ಆಫ್ ಹಾಸ್ಪಿಟಾಲಿಟಿ ಸೈನ್ಸ್. ಇವರಿಗೆಲ್ಲರಿಗೂ ಕೂಡ ಬಹುಮಾನವನ್ನು ನೀಡಿ ಆದರ್ಶ ಲಕ್ಕಿ ಸ್ಕೀಮ್ ಒಂದು ಮಾದರಿ ಕಾರ್ಯಕ್ರಮವನ್ನು ಅಕ್ಷಯ ಕಾಲೇಜು ಸಂಸ್ಥೆಯ ಪುತ್ತೂರಿನಲ್ಲಿ ನಡೆಸಲಿಕ್ಕೆ ಸಾಧ್ಯಸಿದಂತ ಎಲ್ಲರಿಗೂ ಕೂಡ ಮನಸ್ಸಿನ ಅಂತರಾಳದಿಂದ ಧನ್ಯವಾದವನ್ನು ಸಲ್ಲಿಸಿ ಇದೀಗ ವಿದ್ಯಾರ್ಥಿಗಳ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಲ್ಲಿಸಿ ಲಕ್ಕಿ ಸ್ಕೀಮ್ನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಸಮಾಜಮುಖಿಯಾದ ಕಾರ್ಯಚಟುವಟಿಕೆಗಳ ಮೂಲಕ ಸಮಾಜದ ಸರ್ವಸ್ತರದ ಮಹನೀಯರಿಂದ ಸರ್ವ ರೀತಿಯ ಪ್ರಶಂಸೆಯನ್ನು ನೀಡಿಸಿ ಮುಂದೆ ಸಾಗ್ತಾ ಇರುವ ಆದರ್ಶ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ಸ್ ಇದರ ವತಿಯಿಂದ ನಡೆದಂತಹ 2ನೇ ಸೀಸನ್ 15ನೇ ಡ್ರಾ, 3ನೇ ಸೀಸನ್ 2ನೇ ಡ್ರಾದಲ್ಲಿ ಇದೀಗ ಅತಿಥಿ ಗಣ್ಯರ ಜೊತೆಗೆ ಸಮೂಹ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಜೊತೆಗೂಡಿ ಭಾವಚಿತ್ರವನ್ನು ತೆಗೆಯುವಂತಹ ಒಂದು ಸುಂದರ ನಿಮಿಷ ವೇದಿಕೆ ನಡೆಯುತ್ತಾ ಇದೆ. ಸಾಧಿಸಿದ ಅಕ್ಷಯ ಕಾಲೇಜು ಪುತ್ತೂರಿನ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ತುಂಬುವುದಿಲ್ಲ ಅಭಿನಂದನೆಗಳು.
ಪ್ರತಿ ದೇಶದಲ್ಲಿ, ಇದು ನಮ್ಮ ರಾಜ್ಯದಲ್ಲಿ. ಇನ್ನೊಂದು ಕ್ವಶನ್ ಕೇಳ್ತಾ ಇದ್ದೀನಿ, ನೀವೆಲ್ಲ ಸಭಾಂಗಣಕ್ಕೆ ಬಂದಿದ್ದೀರಲ್ವಾ? ಯಾರು ಹಿಂಗಡೆ ತಿರುಗಬೇಡಿ, ಮುಂದೆ ನೋಡಿ. ನೀವು ಹತ್ತಿ ಬಂದಿರುವಂತಹ ಮೆಟೀರಿಯಲ್ಗಳು ಎಷ್ಟಿದೆ? ಕರೆಕ್ಟಾಗಿ ಉತ್ತರ ಬನ್ನಿ ಮೇಡಮ್. 23 ಅಂಜಲಿ ಮೇಡಮ್ ಅವರಿಗೆ ಆದರ್ಶ ಎಲೆಕ್ಟ್ರಾನಿಕ್ಸ್ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ನಿಮ್ದು ಒಂದೊಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ ಮತ್ತೆ ಒಂದೊಂದು ಕ್ವಶನ್ ಕೇಳ್ತಾ ಇದ್ದೇನೆ, ಆಯ್ತಾ? ಮೊಲ ಉಂಟಲ್ಲ, ಮೊಲ, ರಾಬಿಟ್ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ? ರಾಬಿಟ್ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ? ಕಪ್ಪೆ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ? ಕಪ್ಪೆ. ಎಲ್ಲರೂ ಸರಿಯಾದ ಉತ್ತರವನ್ನು ಯಾರಾದ್ರೂ ಗೊತ್ತಿದ್ದಾರೆ ಎದ್ದು ನಿಂತು ಕರೆಕ್ಟಾಗಿ ಹೇಳಿ. ಎಲ್ಲರೂ ಕೂಗಿದರೆ ಸರಿಯಾದ ಉತ್ತರ ಹೇಳಿದವರಿಗೆ ಅವಕಾಶ ಸಿಗೋದಿಲ್ಲ ಅಲ್ವಾ? ಯಾವುದು? ಅಲ್ಲ 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 ಅಲ್ಲ, ನೀಲಿ ರಕ್ತವನ್ನು ಹೊಂದಿರುವ ಒಂದು ಪ್ರಾಣಿ ಇದೆ, ಅದ್ಯಾವುದು? ನೀಲಿ ರಕ್ತವನ್ನು ಹೊಂದಿರುವ ಏನಂತೆ? ಅಕ್ಟೋಪಸ್. ಕರೆಕ್ಟ್ ಆದ ಉತ್ತರ. ಬನ್ನಿ 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 ಬನ್ನಿ. ಅಕ್ಟೋಪಸ್. ಇಲ್ಲಿ ತುಂಬಾ ಬ್ರಿಲಿಯಂಟ್ ಹುಡುಗರು ಇದ್ದಾರೆ ಅಕ್ಷಯ ಕಾಲೇಜಿನಲ್ಲಿ. ನನಗೆ ಹೆದರಿಕೆ ಆಗ್ತಾ ಉಂಟು ಇನ್ನು ಕ್ವಶನ್ ಕೇಳಕ್ಕೆ. ಅಂದ್ರೆ ಪ್ರತಿಯೊಬ್ಬರು ಉತ್ತರವನ್ನ ಕೊಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಆದರ್ಶ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ವತಿಯಿಂದ ಕೊಡ್ತಾ ಇದ್ದೀವಿ. ನಿಮ್ಮ ಹೆಸರು ಮೇಡಮ್? ಶ್ರುತಿ ಮೇಡಮ್. ಇನ್ನು ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಶ್ರುತಿ ಮೇಡಮ್. ಒಳ್ಳೊಳ್ಳೆ ಉತ್ತರ ಕೊಡ್ತಾ ಇರಿ. ನಮ್ಮ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗಲಿ, ಮಕ್ಕಳ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗಲಿ, ನಂತರ ನಾವು ಕ್ವಶನ್ ಕೇಳುವ ಅಲ್ವಾ ಸರ್? ಇಲ್ಲಿಂದ ಒಬ್ಬ ಬನ್ನಿ, ಒಬ್ಬ ಹುಡುಗ ಬನ್ನಿ, ಯಾರಾದ್ರೂ ಒಬ್ಬ ಬನ್ನಿ, ಒಬ್ಬ ಸಾಕು. ಆಮೇಲೆ ನಮ್ದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ. ಬೇಗ ಬೇಗ ಬನ್ನಿ ಬನ್ನಿ. ನಿಮ್ಮ ಹೆಸರು? ಮನೋಜ್ ಅವರು ನಮ್ಮ ಮುಂದೆ ನಿಂತಿದ್ದಾರೆ. ಮನೋಜ್ ಅವರು ಹೇಗಿದ್ದೀರಿ? ಚೆನ್ನಾಗಿದೆ. ಹೇಗುಂಟು ಇಲ್ಲಿ? ಸೂಪರ್ ಉಂಟಲ್ವಾ? ಸರಿ, ನೀವು ಸ್ವಲ್ಪ ಮೇಲೆ ನೋಡಿ. ನೀವು ಧರಿಸಿದ ಯೂನಿಫಾರ್ಮ್ ಉಂಟಲ್ವಾ? ಸರಿ, ಅದು ಯಾವ ಕಲರು? ಓಕೆ, ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದೀರಿ. ನಿಮ್ಮ ಶರ್ಟ್ನಲ್ಲಿ ಎಷ್ಟು ಗುಬ್ಬಿಗಳಿವೆ, ಎಷ್ಟು ಬಟನ್ ಇವೆ? ಕರೆಕ್ಟ್ ಆದ ಉತ್ತರ ಹೇಳಿದ್ರೆ 8. ಒಂದು ನಿಮಿಷ ಚೆಕ್ ಮಾಡುವ. 1 2 3 4 5 6 7 8 ಕರೆಕ್ಟ್ ಉತ್ತರ. ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಆದರ್ಶ ಬಗ್ಗೆ ಸ್ಕೀಮ್ನ ವತಿಯಿಂದ ಒಂದು ಪ್ರೈಸ್. ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸ್ತೇವೆ. ಧನ್ಯವಾದಗಳು. ಇನ್ನು ಕಾರ್ಯಕ್ರಮ ಶುರು ಮಾಡೋಣ, ನಂತರ ಕ್ವಶನ್ಗೆ ಹೋಗೋಣ. ಬನ್ನಿ, ಮಕ್ಕಳ ಕಾರ್ಯಕ್ರಮ ಶುರು ಆಗಲಿ. ಬನ್ನಿ. ಅಕ್ಷಯ ಕಾಲೇಜ್ ಪುತ್ತೂರು ಇಲ್ಲಿನ ವಿದ್ಯಾರ್ಥಿಗಳಿಂದ ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದೀಗ ಪ್ರಥಮವಾಗಿ ಡ್ಯಾನ್ಸ್ ಕಾರ್ಯಕ್ರಮದೊಂದಿಗೆ ಕಾರ್ಯಕ್ರಮ ಚಾಲನೆಗೊಳ್ಳುತ್ತದೆ.
ತರಿಗಿಡತಿಗಿದ ತಚ್ಚುಂ ತಚ್ಚುಂ ನಂ ತಕ್ಕತಗಿಡಜುಂ ತತ್ತಿಂತುಂ ನಂ ತತ್ತ ಗಿಡತಿಗಿಡತಿಗಿದ ಗಿಡತಿಗಿಡ ತತ್ತ ತರಿಗಿಡತಿಗಿಡ ತತ್ತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ವಿದ್ಯಾರ್ಥಿನಿಯರಿಗೆ. ಇದೀಗ ಸಾಂಗ್ ಆಗಿ ಪ್ರಕೃತಿ ಇವರಿಂದ ಸಾಂಗ್. ಪ್ರಕೃತಿಯವರ ಸಾಂಗ್ ವೇದಿಕೆಯಲ್ಲಿ ಪ್ರಸಾರಗೊಳ್ಳಲಿದೆ.
ರಂಜಿಸಿದ ವಿದ್ಯಾರ್ಥಿನಿಯರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಕ್ವಿಜ್ ಬೇಕಾ, ಡ್ಯಾನ್ಸ್ ಬೇಕಾ? ಕ್ವಿಜ್ ಆಗ್ಬೋದಾ, ಡ್ಯಾನ್ಸ್ ಆಗ್ಬೋದಾ? ಇದೀಗ ಮತ್ತೆ ಅಬ್ದುರಹಿಮಾನ್ ಅವರಿಂದ ಒಂದೆರಡು ಪ್ರಶ್ನೆಗಳು ನಿಮ್ಮ ಮುಂದೆ. ಕೋಲ್ಗೇಟ್ ಎಲ್ರು ಯೂಸ್ ಮಾಡ್ತಿದ್ರಲ್ವಾ? ಕೋಲ್ಗೇಟ್ ಅದು ಯಾವ ದೇಶದ ಬ್ರ್ಯಾಂಡ್? ಅಮೆರಿಕ. ಅಲ್ಲೊಂದು ಆನ್ಸರ್ ಬಂತು ಅಮೆರಿಕ ಅಂತ. ಯಾರು ಮೇಡಮ್? ಬನ್ನಿ 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 ಮೇಡಮ್, ಅದು ಕೊಡಿ, ನಿಮ್ಮ ಕೈಯಲ್ಲಿ ಕೊಡಿ, ಬನ್ನಿ ನಿಮ್ಮ ಕೈಯಲ್ಲಿ ಕೊಡಿ. ಭವ್ಯ ಅವರಿಗೆ ನಿಮ್ಮ ಹೆಸರು ಮೇಡಮ್? ಭವ್ಯ ಅವರಿಗೆ ನಮ್ಮ ಲೆಕ್ಚರ್ ಕೊಡ್ತಾ ಇದ್ದಾರೆ ಬಹುಮಾನವನ್ನು. ಧನ್ಯವಾದಗಳು ಭವ್ಯ ಅವರೇ. ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳಿ ಹಾರೈಸ್ತಾ ಇದ್ದೀವಿ ಆದರ್ಶ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ವತಿಯಿಂದ. ಹಾಗೆ ಇನ್ನೊಂದು ಕ್ವಶನ್ ಕೇಳೋಣ. ಅದೇ ನಾ ಕೇಳ್ದಲ್ಲ, ನೀವೆಲ್ಲರೂ ಸೈಕಲ್ ಬಿಟ್ಟಿದ್ರಲ್ಲ ಚಿಕ್ಕದಿರುವಾಗ. ಸರಿ, ಸೈಕಲ್ ಯಾವ ದೇಶದಲ್ಲಿ ರೆಡಿಯಾಗಿದೆ ಪ್ರಪ್ರಥಮವಾಗಿ? ಸೈಕಲ್ ಎಲ್ಲರೂ ಒಂದೊಂದು ದೇಶದ ಹೆಸರು ಹೇಳಿದ್ರೆ ಯಾವ್ದಾದ್ರು ಒಂದು ಬರುತ್ತೆ, ಬಟ್ ಪಕ್ಕನೆ ಆಗ್ಬೇಕು, ಹಾಗಾದ್ರೆ ಮಾತ್ರ ಚಟ್ಟಕ್ಕೆ ಬಹುಮಾನ ಕೊಡೋದು. ಸೈಕಲ್ 1817ರಲ್ಲಿ ಪ್ರಾರಂಭವಾಗಿದೆ. ಅದು ಯಾವ ದೇಶದಲ್ಲಿ ಪ್ರಾರಂಭವಾಯಿತು? ಜರ್ಮನ್. ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಬನ್ನಿ 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 ಬನ್ನಿ. ಯಾರು ಜರ್ಮನ್ ಹೇಳಿದ್ದು? ನೀವು ಇಬ್ರಾಳು ಹೇಳಿದ್ರ? ಬನ್ನಿ ಇಬ್ರಾಳು ಬನ್ನಿ ಬನ್ನಿ, ತೊಂದರೆ ಇಲ್ಲ. ಎರಡು ಪ್ರೈಸ್ ಕೊಟ್ಬಿಡಿ, ಎರಡು ಬಹುಮಾನವನ್ನು ಕೊಡಿ. ನಿಮ್ಮ ಹೆಸರು? ಅಜ್ಮಿಯಾ ಅವರಿಗೆ ಒಂದು ಬಹುಮಾನ ಬಂದಿದೆ ಆದರ್ಶ ಎಲೆಕ್ಟ್ರಾನಿಕ್ಸ್ ವತಿಯಿಂದ. ಅಫ್ರೀನ್ ಅವರಿಗೂ ಸಹ ಒಂದು ಬಹುಮಾನ ನಮ್ಮ ಆದರ್ಶ ಎಲೆಕ್ಟ್ರಾನಿಕ್ಸ್ ವತಿಯಿಂದ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಎಂದು ನಾವು ಹಾರೈಸ್ತಾ ಇರ್ತೇವೆ. ಇನ್ನು ಮಕ್ಕಳ ಪ್ರೋಗ್ರಾಮ್ ಶುರುವಾಗಲಿ. ಕೃತಜ್ಞತೆಯನ್ನು ಸಲ್ಲಿಸಿ ಇದೀಗ ಪ್ರಕೃತಿಯವರಿಂದ ಸಾಂಗ್. ತಲ್ಲಣ
ಕ್ಷಣ ನಿಲಿದರೆ ತಲ್ಲಣ ತನ್ನಿತನೇ ಇದಿರಲಿ ಪ್ರೀತಿಯ ನರ್ತನ ಇದು ಯಾವಾಗ ಹೇಗಾಯ್ತು ಯಾಕೆ ಅಂತ ಗೊತ್ತೇ ಆಗಲಿಲ್ಲ ಈ ಪ್ರೀತಿಲೇ ನಿಂತ ಮಾಯ ಮಂತ್ರ ಒಂದು ತಿಳಿಯಲಿಲ್ಲ ಅಕ್ಷಯ ಕಾಲೇಜ್ ವಿದ್ಯಾರ್ಥಿಗಳ ಒಂದು ಗ್ರೂಪ್ ಸಾಂಗ್ ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ಮಕ್ಕಳೇ, ಇಂದು ಫಲಹಾರ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆ ಫಲಹಾರ ವ್ಯವಸ್ಥೆಯನ್ನು ಪ್ರಸಾದ್ ಹೋಟೆಲ್, ನಿಮಗೆ ಗೊತ್ತಿನ ಒಂದು ಪ್ರಸಿದ್ಧವಾದ ಹೋಟೆಲ್ ಅಂದರೆ ಹರಿಪ್ರಸಾದ್ ಹೋಟೆಲ್, ಅದರ ಮ್ಯಾನೇಜರ್ ಸಹ ಇಲ್ಲಿ ಬಂದಿದ್ದಾರೆ. ಅವರು ಒಂದು ನಮ್ಮ ವೇದಿಕೆ ಬಂದ ನಮ್ಮ ಪ್ರಿನ್ಸಿಪಾಲ್ ಕೈಯಿಂದ ಒಂದು ಬಹುಮಾನವನ್ನು ತೆಗೆದುಕೊಳ್ಳಬೇಕು. ಯಾಕೆಂತ ಹೇಳಿದರೆ ನಮ್ಮ ಹರಿಪ್ರಸಾದ್ ಹೋಟೆಲ್ನ 65 ಸ್ಟಾಫ್ ಕೂಡ ನಮ್ಮ ಸ್ಕೀಮಿಗೆ ಸೇರಿದ್ದಾರೆ. ಅವರಿಗೆ ಇದು ಒಂದು ಒಳ್ಳೆಯ ವಿಷಯ. ಅವರಿಗೆ ನಾವು ಒಂದು ಬಹುಮಾನವನ್ನು ಪ್ರಿನ್ಸಿಪಾಲ್ ಅವರ ಕೈಯಿಂದ ಕೊಟ್ಟು ರಾಜೇಶ್, ಹರಿಪ್ರಸಾದ್ ಹೋಟೆಲ್ ಮ್ಯಾನೇಜರ್, ನಮಗೆ ತುಂಬ ಹೃದಯದ ಸಹಕಾರವನ್ನು ನೀಡಿದ್ದಾರೆ. ಅಲ್ಲದೆ ಇವತ್ತಿನ ಉಪಹಾರವನ್ನು ಸಹ ತಂದು ಇಲ್ಲಿ ಇಟ್ಟಿದ್ದಾರೆ. ಅವರಿಗೆ ನಮ್ಮ ಧನ್ಯವಾದಗಳು. ಇನ್ನು ಮುಂದೆಯೂ ಸಹ ಅವರ ಒಂದು ಸಹಕಾರ ನಮಗೆ ಇರಲಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ಹಾಗೆ ಸಿಂಗರ್ ಸಾದಿಕೂರ್ ಅವರು ಇದ್ದಾರೆ. ಒಂದು ಹಾಡು ಮಕ್ಕಳುಂಟಾ, ಒಬ್ರು ಹಾಡ್ಲಾ? ಹಾ, ಸಾದಿಕ್ ಅವರು ಒಳ್ಳೆ ಒಬ್ರು ಸಿಂಗರ್ ನಿಮ್ಮ ಮುಂದೆ ಹಾಡಿ ರಂಜಿಸಲಿದ್ದಾರೆ. ಸಾದಿಕ್ ಭಾಷಾ, ಮ್ಯಾಂಗ್ಳೂರ್. ವಿದ್ಯಾರ್ಥಿಗಳು ಮನೆಗೆ ಹಿಂತಿರುಗುವಂತಹ ಸಂದರ್ಭದಲ್ಲಿ ನಿಮಗೆ ಅಲ್ಲಿ ಟಿಫಿನ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಸ್ವೀಕರಿಸಿದಿರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಫಲಹಾರವನ್ನ ಸ್ವೀಕರಿಸಿದಿರಬೇಕು. ಇದೀಗ ಸಾದಿಕ್ ಅವರಿಂದ ಒಂದು ಹಾಡು. ವಿದ್ಯಾರ್ಥಿಗಳಲ್ಲಿ ಹೋಗಿ ಟಿಫಿನ್ ತೆಗೆದುಕೊಂಡು ಬಂದು ಕುಳಿತು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬಹುದು. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಶಿಕ್ಷಕರ ಆಜ್ಞೆಯನ್ನು ತಾವು ಪಾಲಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಸಿಂಗರ್ ಸಾದಿಕ್ ಅವರಿಂದ ಒಂದು ಹಾಡು, ಅದರ ಬಳಿಕ ಶಾಲಾ ವಿದ್ಯಾರ್ಥಿಗಳ ಗ್ರೂಪ್ ಸಾಂಗ್ ಇದೆ. ಅಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಸೂರ್ಯ ಹಲೋ 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 ಆರರ ಮಗ್ಗಿಯಲ್ಲಿ 33 ಯಾವಾಗ ಬರುತ್ತದೆ? 6ರ ಮಗ್ಗಿಯಲ್ಲಿ 33 ಬರ್ತದೆ. 6ರ ಮಗ್ಗಿಯಲ್ಲಿ 33 ಯಾವಾಗ ಬರ್ತದೆ? ಉತ್ತರ ಹೇಳಿದರೆ ಅವರಿಗೆ ಬಹುಮಾನ ಇದೆ. ಇದು ನೇರವಾಗಿ ಆಲೋಚನೆ ಮಾಡಬಾರ್ದು, ಸ್ವಲ್ಪ ಆಳವಾಗಿ ಆಲೋಚನೆ ಮಾಡಬೇಕು. ಪಾಯಿಂಟ್ ಆಗಿ ಅದು ಮಗ್ಗಿ ಆಗ್ತದ? ಪಾಯಿಂಟ್ ಆಗುದಿಲ್ಲ. ಉತ್ತರ ಗೊತ್ತಿಲ್ಲ ಅಲ್ಲ, 6 ಹಾಫ್ ಅಲ್ಲ, ಇಲ್ಲ ಮಗ್ಗಿಯಲ್ಲಿ. ಉತ್ತರ ಹೇಳ್ತೇವೆ. ಎಸ್, ಅದು ಉತ್ತರ ಸರಿ ಇತ್ತು. ಅದರ ಉತ್ತರ ಏನಪ್ಪ? ಟೈಮ್ ಔಟ್ ಆಗಿದೆ. ಉತ್ತರ ಎಂತ ಓದಿದ್ದು? ಯಾರು ಗೊತ್ತಿದೆ? ಮಗ್ಗಿ ತಪ್ಪಿದಾಗ ಅವ್ರು ಹೇಳಿದ್ದಾರೆ. ಶ್ರುತಿಯ ಬನ್ನಿ ಶ್ರುತಿ.
बता दे चाहूं मैं आना, अपने को दिल का बता दे चाहूं मैं आना। बता दे चाहूं मैं आना, अपने को दिल का बता दे चाहूं मैं आना, दुनिया मुझको बता दे चाहूं मैं आना, अपने को दिल का बता दे चाहूं मैं आना। कितना बता दो तुझको चाहता है अपने मुझको पूछो तो दिल फिर भी ये सोचा दिल ने अब जो लगाऊं मिलने मुझे तो दिल प्रिया, दुनिया मुझको बता दे चाहूं मैं आना, अपने को दिल का बता दे चाहूं मैं आना। मेरे सपनों की रानी कब आएगी तू मस्तानी कब आएगी तू गानी कब आएगी तू चलिया चलिया सपनों की रानी कब आएगी तू मस्तानी कब आएगी तू गानी कब आएगी तू चलिया चलिया।
ಅವರಿಗೆ ವಿಶೇಷವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸಿ ಇದೀಗ ಕೊನೆಯದಾಗಿ ಗ್ರೂಪ್ ಸಾಂಗ್. ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಇದೀಗ ಗ್ರೂಪ್ ಸಾಂಗ್ಗಾಗಿ ನಮ್ಮ ಅಕ್ಷಯ ಕಾಲೇಜಿನ ವಿದ್ಯಾರ್ಥಿನಿಯರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ಅಕ್ಷಯ ಕಾಲೇಜ್ ಪುತ್ತೂರಿನ ವಿದ್ಯಾರ್ಥಿನಿಯರಿಂದ ಇದೀಗ ಗ್ರೂಪ್ ಸಾಂಗ್ ನಡೆಯಲಿಕ್ಕಿದೆ. ಅದಾದ ಬಳಿಕ ಕ್ವಿಜ್ ಉಂಟಾ? ಕ್ವಿಜ್
ನಗೆ ನಲಿದು ನನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಹರಡುವಂತೆ ತುಂಬಿಯನ್ನು ಕರೆಯುವಂತೆ ಹೃದಯ ಮುಕ್ಕು ಹರಡುವಂತೆ ತುಂಬಿಯನ್ನು ಕರೆಯುವಂತೆ ಬಾನುವಾಗಿ ಕೇಳುವಂತೆ ನಾಡದಂತೆ ಹರಿಯುವಂತೆ ಕಲ್ಲು ಕೂಡ ಕರಗುವಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಈ ಹಾಡನ್ನು ನಾನು ಕೂಡ ನನ್ನ ಕಾಲೇಜಿನಲ್ಲಿ ಹಾಡಿದ್ದೆ. ಇವರು 101 ನೆನಪನ್ನು ಹಾಡಿ ನನ್ನ ಆ ಕಾಲೇಜಿನ ಸಮಯವನ್ನ ಇವಾಗ ನನ್ನ ಈ ಮನಸ್ಸನ್ನು ಅಲ್ಲಿಗೆ ಕೊಂಡೊಯ್ದಿದ್ದಾರೆ. ಇವರಿಗೆ ಯಾವ ರೀತಿಯ ನಾನು ಅಭಿನಂದನೆ ಸಲ್ಲಿಸಲು ನನಗೆ ಶಬ್ದಗಳೇ ಬರ್ತಾ ಇಲ್ಲ. ಏನಿರಲಿ, ನಾವು ಓದುತ್ತಿರುವಾಗ ಅದೆಷ್ಟು ಸಾಮರಸ್ಯ, ಅದೆಷ್ಟು ಒಂದು ಒಳ್ಳೆಯ ಜೀವನ, ಅದು ಗೋಲ್ಡನ್ ಲೈಫ್, ಮರೆಯೋಕ್ಕೆ ಸಾಧ್ಯ ಇಲ್ಲ. ಈ ಯೂತ್ಗೆ ನನ್ನೊಂದು ಕಿವಿ ಮಾತು, ನೀವು ಸಾಮರಸ್ಯದಿಂದ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಮನೆಗೆ, ನಿಮ್ಮ ತಾಲೂಕಿಗೆ, ನಿಮ್ಮ ದೇಶಕ್ಕೆ ಒಳ್ಳೆಯ ಕೀರ್ತಿಯನ್ನು ತರುವ ಯುವಕರಾಗಿ ಬೆಳಗಬೇಕು ಎಂದು ಈ ಒಂದು ಸಂದರ್ಭದಲ್ಲಿ ಹೇಳಲು ಸಂತೋಷ ಪಡುತ್ತೇನೆ. ಹಾಡಿದಂತಹ ಮಕ್ಕಳಿಗೆ ನಮ್ಮ ಕಡೆಯಿಂದ ಪ್ರೈಸನ್ನು ಕೊಡ್ತಾ ಇದ್ದೇವೆ. ನಮ್ಮ ಈ ಆದರ್ಶ ಎಲೆಕ್ಟ್ರಾನಿಕ್ಸ್ಗೆ ನನ್ನ ಬೆನ್ನೆಲುಬಾಗಿ ನಿಂತಿರುವ ನನ್ನ ಸ್ನೇಹಿತರಾದ ಮಂಗಳೂರಿಂದ ಬಂದಿದ್ದಾರೆ ಇಮ್ರಾನ್ ಅವರು, ಅವರ ಕೈಯಿಂದ ಒಂದೊಂದು ಬಹುಮಾನವನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬಹುಮಾನವನ್ನು ಕೊಡಿ. ಡ್ಯಾನ್ಸ್ ಮಾಡಿದವರಿಗೂ ಕೂಡ ನಾವು ಬಹುಮಾನವನ್ನು ನೀಡಲಿಕ್ಕಿದ್ದೇವೆ. ದಯವಿಟ್ಟು ಬಂದು ಅದನ್ನು ಸ್ವೀಕರಿಸಬೇಕು. ವಿಶೇಷವಾಗಿ ಒಂದು ಗ್ರೂಪ್ ಸಾಂಗ್ನಲ್ಲಿ ದೀಪಕ್ ಬಹಳಷ್ಟು ಉತ್ತಮವಾದಂತಹ ಧ್ವನಿಯನ್ನು ಹೊಂದಿದ್ದಾರೆ. ಮುಂಬರುವ ದಿನಗಳಲ್ಲಿ ಅವರು ಉತ್ತಮ ಸಂಗೀತಗಾರನಾಗಿ ಮೂಡಿ ಬರಲಿ ಎಂಬ ಶುಭ ಹಾರೈಕೆಯನ್ನು ನಾವು ಆದರ್ಶ ಲಕ್ಕೀಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ಸ್ ವತಿಯಿಂದ ನಾವು ಹಾರೈಸ್ತಾ ಇದ್ದೇವೆ. ಅದೇ ರೀತಿ ಡ್ಯಾನ್ಸ್ ಮಾಡಿ ನಮ್ಮೊಂದಿಗೆ ಸಹಕಾರವನ್ನು ಕೊಟ್ಟಂತಹ ಅಕ್ಷಯ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ದಯವಿಟ್ಟು ಅದನ್ನು ಸ್ವೀಕರಿಸುವುದಕ್ಕೆ ವಿದ್ಯಾರ್ಥಿನಿಯರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಡ್ಯಾನ್ಸ್ ಮಾಡಿ ನಮ್ಮೊಂದಿಗೆ ಸಹಕಾರವನ್ನು ಕೊಟ್ಟಂತಹ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟ ವಿದ್ಯಾರ್ಥಿನಿಯರಿಗೆ ಅಕ್ಷಯ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ಸ್ ವತಿಯಿಂದ ನೀಡುವಂತಹ ಗಿಫ್ಟ್ ಅನ್ನ ವಿತರಿಸಿ ನಮ್ಮೊಂದಿಗೆ ಸಹಕರಿಸ್ತಾ ಇರುವ ಅಬ್ರಹಿಮಾನ್ ಅವರಿಗೆ ವಿಶೇಷವಾದಂತಹ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ನಮ್ಮೊಂದಿಗೆ ಕೈ ಜೋಡಿಸಿದ ಪ್ರಭಾವತಿ ಮೇಡಮ್ ಇವರಿಗೂ ಕೂಡ ಒಂದು ಗಿಫ್ಟ್ ನೀಡಿ ನಾವು ಗೌರವಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ಕೊಟ್ಟಂತಹ ಅಕ್ಷಯ ಕಾಲೇಜು ಪುತ್ತೂರು ಇಲ್ಲಿನ ಪ್ರಾಂಶುಪಾಲರಿಗೆ, ಆಡಳಿತ ವರ್ಗಕ್ಕೆ, ಸಿಬ್ಬಂದಿ ವರ್ಗಕ್ಕೆ ಮತ್ತು ಎಲ್ಲ ವಿದ್ಯಾರ್ಥಿನಿಯರಿಗೆ ತುಂಬು ಹೃದಯಾಂತರಣದ ಧನ್ಯವಾದಗಳು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಮುಂಬರುವ ದಿನಗಳಲ್ಲಿಯೂ ಕೂಡ ತಮ್ಮ ಸಹಕಾರವನ್ನು ಯಾಚಿಸ್ತಾ
ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಸಂಘಟಿಸಿದಂತಹ ಇದರ ಸಂಘಟಕರಾಗಿರುವ ಅಬ್ದುಲ್ ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ ಮುಂಬರುವ ದಿನಗಳಲ್ಲಿ ತಾವೆಲ್ಲರೂ ಕೂಡ ಅಕ್ಷಯ ಲಕ್ಕಿ ಸ್ಕೀಮ್ನ ಸದಸ್ಯರಾಗಲು ನಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್. ಈಗ ಕೊನೆಯದಾಗಿ ಖ್ಯಾತ ಹಾಡುಗಾರರಾಗಿರುವ ಸಾದಿಕ್ ಅವರಿಂದ ಒಂದು ಹಾಡು. America want to go. Borinda bori bangu, boy boy borinda bori bangu. Chori nadega davala, sai sai chari abidanallo. Borinda bori bangu, borinda. Dance ಮಾಡ್ತೀರಾ? ರೆಡಿಯಾ? You got to wanna know. You got to wanna get. You got to wanna show. Just go right. Just go. Just right. Just go right. Just go. I am a disco dancer. I am a disco dancer. I am a disco dancer. So take me,
ಮುಗಿಸ್ತಾ ಇದ್ದೇವೆ. ನಮಗೆ ಇಲ್ಲಿ ಸಹಕಾರ ಕೊಟ್ಟಂತಹ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಹಾಗೂ ಗುರು ವೃಂದದವರಿಗೆ ಹಾಗೂ ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹ ಧನ್ಯವಾದಗಳನ್ನು ಆದರ್ಶ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ವತಿಯಿಂದ ಹೃದಯಪೂರ್ವಕವಾಗಿ ಸಲ್ಲಿಸುತ್ತಾ ಇದ್ದೇವೆ. ನಮಗೆ ಮನೋರಂಜನೆಯನ್ನು ಕೊಟ್ಟಂತಹ ಸಾದಿಕ್ ಅವರು ವೇದಿಕೆಗೆ ಬರಬೇಕು ಹಾಗೂ ನಮ್ಮ ಹಿಂದೆ ಇರುವಂತಹ ಇಮ್ರಾನ್ ರವರು ಸಹ ವೇದಿಕೆ ಬಂದು ನಮ್ಮ ಪ್ರಿನ್ಸಿಪಾಲ್ ಕೈಯಿಂದ ಒಂದು ನಮ್ಮ ಆದರ್ಶದ ಲಕ್ಕಿ ಸ್ಕೀಮ್ನ ಪರವಾಗಿ ಗಿಫ್ಟ್ ಅನ್ನು ತೆಗೆದುಕೊಳ್ಳಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಉತ್ತಮವಾಗಿ MC ಮಾಡಿದಂತಹ ನೋಪಾಲ್ ರವರು ಸಹ ವೇದಿಕೆ ಬಂದು ಒಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ನೋಪಾಲ್ ರವರಿಗೂ ಸಹ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ವೆಲ್ಕಮ್ ಸ್ಪೀಚ್ ಅನ್ನು ಮಾಡಿದಂತಹ ಶಫೀಕ್ ಸಹ ವೇದಿಕೆ ಬಂದು ತಮ್ಮ ಬಹುಮಾನವನ್ನ ನಮ್ಮ ಸಿಬ್ಬಂದಿಯವರೇ ಅವರಿಗೆ ಒಂದು ಬಹುಮಾನವನ್ನ ಆದರ್ಶ ಸ್ಕೀಮ್ನ ವತಿಯಿಂದ ಕೊಡ್ತಾ ಇದ್ದೀವಿ. ಅವರು ಅದನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಹಾಗೂ ನಮ್ಮ ಈ ಕಾಲೇಜಿನ ಪ್ರಿನ್ಸಿಪಾಲ್ ಸಂಪತ್ ಅವರಿಗೂ ಸಹ ಧನ್ಯವಾದವನ್ನು ಅರ್ಪಿಸಿ ನಮ್ಮ ಕಾರ್ಯಕ್ರಮವನ್ನು ಮುಗಿಸುತ್ತಾ ಇದ್ದೇವೆ. ವೀಕ್ಷಕರೇ, ನೀವೆಲ್ಲರೂ ನಮ್ಮ ಲೈವ್ ಅನ್ನು ವೀಕ್ಷಿಸುತ್ತಿದ್ದೀರಿ. ಒಮ್ಮೆ ಅಕ್ಷಯ ಕಾಲೇಜಿಗೆ ಭೇಟಿ ಕೊಡಿ. ನಿಮ್ಮ ಮಕ್ಕಳ ಭವಿಷ್ಯವನ್ನು ಬೆಳಗಿಸುವ ಒಂದು ಸಂಸ್ಥೆಯಾಗಿದೆ ಈ ಅಕ್ಷಯ ಕಾಲೇಜ್, ಮರೆಯದಿರಿ. ಧನ್ಯವಾದಗಳು. ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ನಮ್ಮ ಸಹಕಾರವನ್ನು ಕೊಟ್ಟ ಅಕ್ಷಯ ಕಾಲೇಜ್ ಪುತ್ತೂರಿಗೆ ಮತ್ತೊಮ್ಮೆ ಆಭಾರಿಯಾಗಿದ್ದೇವೆ ಎಂಬುದನ್ನು ತಿಳಿಸ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಂಡಿದೆ.